शांतोपि षण्मुखं ध्यायेत् सदाशिवसुतं परं तारकासुरसंहारं ಜ್ಞಾನಸಂಪತ್ಪ್ರದಾಯಿನಂ. ಸಾಂತೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಹೊರ ಊರ ಭಕ್ತ ಮಹಾಜನತೆಯರ ವಿನಂತಿ. ವಿಶೇಷವಾದ ನಮ್ಮ ಸಾಂತೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಸುತ್ತುಗೋಡಿ ಇವಕ್ಕ ತಗಡ ಚಪ್ಪರದ ನವೀಕರಣ ಅಂತೆಯೇ ಕಲ್ಯಾಣ ಮಂಟಪದ 1ನೇ ಮಹಡಿದ ನವೀಕರಣ ಇನ್ನೊಂದು ಮಾತ್ರ ಮಲ್ಪರಿಗೆ ನಮ್ಮ ಜತುರ ಜೀರ್ಣೋದ್ಧಾರ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಇದಾಯಿತು ಕೆಲಸಗಳು ಮಾತ್ರ ನಡತೊಂದುಂಟು, ಕಲ್ಲದ ಕೆಲಸವು ಕೂಡ ಅಂಚ ನನ್ನದಾನಿ ಬಂದಾಗ ಜೀರ್ಣೋದ್ಧಾರ ಕೆಲಸ 3 ಸಂಕೋಚ ಆತು ಜೀರ್ಣೋದ್ಧಾರ ಕೆಲಸ ಮಾತ್ರ ಅವರೇ ಬಂದು ಅಂಚ ಐತ ಪೂರ್ವಭಾವಿ ಆತ್ಮ ಸಂಕೋಚ ದೇವಸ್ಥಾನದ ದೇವರನ್ನ ಸಾನ್ನಿಧ್ಯ ಸಂಕೋಚ ಅಂಡ ತುಪ್ಪುಗೋಳಿ ಅಲೆವಡುಂದ ಅಂಡ ಐದು ಬಲಿಕಲ್ಲು ಮಾತ್ರ ಉಂಡು. ದೇವರನ್ನ ಒಳ ಪ್ರಾಂಗಣಗಳು ಬಲಿಕಲ್ಲುಗಳು ಅಂತೆಯೇ ಸುಧಾರಿನ ಬಲಿಕಲ್ಲು ಉಂಡು. ಅಂತೆಯೇ ಮಹಾಬಲಿಪೀಠ ಧ್ವಜಸ್ತಂಭ ಇಂಚ ಪ್ರತಿಯೊಂದು ದೇವರನ್ನ ಒಳ್ಳೆಯ ಸಾನ್ನಿಧ್ಯ ಉಂಟು. ಅಂಚ ಬರಾಣಿ ವೃಷಭ ಸಂಕ್ರಮಣದ ಹನಿ ಶುಕ್ರವಾರದ ಹನಿ ನಮ್ಮ ಪಂಚದಾರ ದೇವಸ್ಥಾನದ ಪಂಚದಾರ ಬರ್ತದೆ. ಉಮ್ರಾಣಿ 14ನೇ ತಾರೀಕು ಕಲಿಯಲು ಕರವಾಸ್ತು ಅಂತೆಯೇ ವಾಸ್ತು ಹೋಮ, ವಾಸ್ತು ಪೂಜೆ, ರಾಕ್ಷೋಗ್ನ ಹೋಮ ಅಂತೆಯೇ ಮನದಾನಿ ದೇವರಿಗೆ ಅನುಜ್ಞಾ ಕಲಶ, 25 ಕಲಶ ದೇವರಿಗೆ ಅಭಿಷೇಕ ಇವಾಗ ಸಂಕೋಚದ ಒಂದು ಪ್ರಕ್ರಿಯೆಗಳು ಬಲಿಕಲ್ಲದ ದೇವತೆಗಳನ್ನು ಪೂರ ಮಹಾಬಲಿಪೀಠಗಳು ಧ್ವಜಸ್ತಂಭಗಳು ದೇವತೆಗಳನ್ನು ಪೂರ ದೇವರನ್ನ ಮೂಲಬಿಂಬವು ಸಂಕೋಚ ಮಂತ್ರದ ಐಕ್ಯ ಮಾಡ್ಕೊಂಡು ನಮ್ಮ ಪ್ರಕ್ರಿಯೆ ಇದನ್ನು ಮಾತ್ರ ವರೇಂದ್ರ ದಿನಂತ ಮಂತ್ರಿದ್ದೇವೆ. ಅಂಚ ನವದಾನಕ್ಕೆ ಏನಾಗ ಜೀರ್ಣೋದ್ಧಾರದ ಪ್ರಕ್ರಿಯೆಗೆ ನಮ್ಮ ಚಾಲನೆ ಕೊಡೋದು ಅಂದರೆ ಜೀರ್ಣೋದ್ಧಾರದ ಪ್ರಕ್ರಿಯೆಗೆ ಚಾಲನೆ ಕೊಡೋದನ್ನ ಅಂದ ಅದಕ್ಕೆ ಈ ಸುತ್ತುಗೋಡಿದ ಒಂದು ಇಂದೇನೆ ಪೂರ ಕಲೆಯರೆಂಡು ಮಾಡೆ ಇವಾಗ ಗೋಡೆ ಪೂರ ಕಲೆಯರೆಂಡು ಅವು ಪೂರ ಅವಳನ್ನು ಅಂದ ಈ ಕರಸೇವೆದ ಮೂಲಕವಾದ ಮಲ್ಪಡು ಬಂತಂತ ಇದರ ಸಂಕಲ್ಪ ಜಾಗೃತಿಯನ್ನು ಅಂಡ ಕರಸೇವೆ ಮಂತ್ರ ಅಂಡ ಅವನ್ನೆಲ್ಲ ಪುಣ್ಯದ ಕೆಲಸ ಜಾಗೃತಿಯನ್ನು ಅಂಡ ಯಜ್ಞಂ ದಾನ ತಪಕರ್ಮ ಪಾವನಾನಿ ಮನುಷ್ಯನ ಅನ್ಕೊಂತೇವೆ. ಅಂಚ ಯಜ್ಞ ದಾನ ಇವಾಗ ತಪಸ್ಸು ಇವಾಗ ಕರ್ಮ ನಮ್ಮ ಸ್ವಲ್ಪ ಕರ್ಮ ಇಂಚಿನ ಒಂದು ಅವು ದೈನಂದಿನ ಕರ್ಮ ಪ್ರತಿಯೊಂದು ಕೆಲಸದ ಅವು ಒಂದು ರೀತಿಯ ಯಜ್ಞ ಆದುತ್ತದೆ. ಅಂಚ ಆ ರೀತಿ ನಾವು ಮಂತ್ರನ ಅಂಡ ಅವು ಪ್ರತಿಯೊಂದಿಲ್ಲ ನಮ್ಮ ದೇವರನ್ನ ಸೇವೆ ಮಾಡ್ತೀವಿ ಲೆಕ್ಕ ಬಂದು ಅಂಚ ನಮ್ಮ ಪ್ರತಿನಿತ್ಯ ನಮ್ಮ ದೇವರ ಸೇವೆಯನ್ನು ಮಲ್ಪೂಜೆ ನಮ್ಮ ಸ್ವಾರ್ಥಗೋಸ್ಕರ ನಮ್ಮ ಬುಲ್ಲಗಾಂಡ ಲೆಕ್ಕದ ಚಿತಾಯಿ ಪೋಪ ಬೆಂಪ ಸಂಪಾದನೆ ಮಲ್ಪ ಪೂರ ಮಲ್ಪ ನನಗೋಸ್ಕರ ಮಾಡ್ತೀವಿ ಆಂಡ ದೇವರ ಕೆಲಸ ಮಲ್ಪರಿಗೆ ನಮ್ಮ ಸೀಮಿತ ಪಂತ ಗೊತ್ತು ದೀಪ ನಾವು ಅಂಚ ಇಟ್ಲ ನಮಗೆ ಒಂದು ಗ್ರಾಮದ ಇಡೀ ಒಂದು ಸಾಂತೂರು ಊರು ಒಂದು ಉಪ್ಪನ ಚಿತ್ತ ಒಂದು ಪ್ರಧಾನವಾದ ಉಪ್ಪನ ಚಿತ್ತ ಒಂದು ದೇವಸ್ಥಾನ ಬಂದ ಸುಬ್ರಹ್ಮಣ್ಯ ದೇವಸ್ಥಾನ ಇಡೀ ಗ್ರಾಮದ ದೇವರು ಅಪ್ಪನಾಗೆ ಇಂಚಿನ ಗ್ರಾಮದ ದೇವರನ್ನ ಒಂದು ಜೀರ್ಣೋದ್ಧಾರ ಬ್ರಹ್ಮಕಲಶಾತ್ಮ ಚಿತ್ತ ಈ ಒಂದು ಕೊಟ್ಟುಡು ಈ ದೇವರನ್ನ ಒಂದು ಕರಸೇವೆ ಮಾಡ್ಕೊಂಡು ಚಿತ್ತ ಯೋಗ ಅವು ಮಾತ್ರೆಗಳ ಸಿಕ್ಕುಜಿ ಸಮಯಗಳ ಸಿಕ್ಕುಜಿ ಅಪ್ಪನಾಗ ಒಂದು ಸಿಕ್ಕನಾಗ ಐಟು ನಾವು ಆ ಭಾಗ್ಯಾಪನ ಅವು ನಮ್ಮ ಮಲ್ಲ ಪುಣ್ಯ ಅನ್ಕೊಂತೇವೆ. ಅಂಚ ಮಲ್ಲ ಕೆಲಸ ಜೀರ್ಣೋದ್ಧಾರ ನಾನು ಪ್ರತಿಯೊಂದಿನೆಲ್ಲ ನಾವು ಗಾಳಿಗಳನ್ನಾಂಡ ದುಡ್ಡು ಕೊಟ್ಟು ಮಲ್ತಂಡ ಐದು ಫಲ ಇದೆ. ನಾವೊಂದು ದೇವರ ಸೇವಾ ನಮ್ಮ ಒಂದು ಮನಸ್ಸಿನ ಆ ಒಂದು ರೀತಿಯಲ್ಲಿ ಒಂದು ಪೂಜೆ ಅನ್ಕೊಂಡು ತಿಳಿಯೊಂದು ಸೇವೆ ಹಾಕೊಂಡು ಒಂದು ಪೂಜೆ ಅನ್ಕೊಂಡು ತಿಳಿಯೊಂದು ನಮ್ಮ ಆ ಕರಸೇವೆ ನಮ್ಮ ಭಾಗ್ಯ ಕಾಂಡ ಅವು ಮಲ್ಲ ಪುಣ್ಯ ಅಂಚ ಒಂದು ಮಲ್ಲ ಒಂದು ಸಂದರ್ಭ ಅಂತ ಎಲ್ಲ 23 ತಾರೀಕು ಅಂತ 24ನೇ ತಾರೀಕು ಶನಿವಾರ ಆದಿತ್ಯವಾರ ಇಂಥ 2 ದಿನ ಆ ಒಂದು ಸೇವೆ ಮಲ್ಪರಿಗೆ ಒಂದು ಅವಕಾಶ ಇದು ದೀತ ಅಂಚ ಗ್ರಾಮಸ್ಥರನಾಕು ಸತ್ಯರ್ನಾಕು ಹೆಚ್ಚಿನ ಸಂಖ್ಯೆಯಲ್ಲಿ ನೆಟ್ಟು ಭಾಗ್ಯ ಅವರು ಈ ಒಂದು ಮಲ್ಲ ಯಜ್ಞೋಡು ನಾನೇ ಕರಸೇವೆ ಬಂತ ಮಲ್ಲ ಯಜ್ಞೋಡು ಮಾತೆ ಅಲ್ಲ ಭಾಗ್ಯ ಅದು ಪುಣ್ಯವಂತರ ಅವರು ಈ ಒಂದು ಸಂದರ್ಭ ನನಂದು ದಿನ ಯಾರು ಬರ್ಪೆ ಹೆಂಗೆ ಆನಿದ್ದು ಪುಸ್ತೋತಿಕ್ಕಿಂದು ನಮ್ಮ ಬಣ್ಣ ದಾಂಡ ನನಂದು ದಿನ ನಂಗೆ ಆ ಒಂದು ಸಂದರ್ಭ ನಂಗೆ ಬೋರ್ಡು ಬಂಡಲ ತಿಕ್ಕುಜಿ ನಾನು ಹೇಳಿದಾಗೆ ಕಿಂಚಿತ್ ನಾವು ಒದಗಿದ ಬರ್ತಂತ ಅವಕಾಶ ಮಾತೆಲ್ಲ ಅವೆಂದು ಸದುಪಯೋಗ ಪಡೆದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪುಣ್ಯ ಕಾರ್ಯಗಳು ಭಾಗಿಯಾದ ಈ ದೇವರನ್ನ ಈ ಜೀರ್ಣೋದ್ಧಾರಕ್ಕೆ ಚಾಲನೆ ಕೊಡ್ಕೊಂತ ಕರಸೇವೆ ಉಂಟು ಒಂದು ಪುಣ್ಯ ಕೆಲಸಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನಾಕು ಮಾತ್ರ ಬರಲು ಬಂದಿಂಟು ಗ್ರಾಮಸ್ಥರನ್ನಾಕುಗಳ ಭಕ್ತರನ್ನಾಕುಗಳ ಒಂದು ವಿನಂತಿ ಮಲ್ತೊಂದಿಲ್ಲ ಅಂಚ
ಮಧ್ಯಾಹ್ನದ ಹೊತ್ತುಡು ಆನಿ ಊಟೋಪಹಾರದ ವ್ಯವಸ್ಥೆನ ಇಂದು ಮಂತದ ಆನಿಂದ ಅಡಿಗೆ ಬತ್ತಿನ ಅಗ್ಲೆಗೆ ಬೇರೆಗಿಲ್ಲ ಮೂಲು ವಾರೀತಿನ ತೊಂದರೆ ಆವರ್ತಿರಂದು ಗೋಡಾ ಪಿಂಚಿನ ಸಕಲ ವ್ಯವಸ್ಥೆಗಳನ್ನು ಕೂಡ ಆಡಳಿತ ಮಂಡಳಿ ಮಾತ್ರ ಮಂತದಂದು ಆನಿಂದ ಅವರಿಗೆ ಭಕ್ತಿಯರ್ ನಾಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು ಪುಣ್ಯ ಕಾರ್ಯಗಳು ಭಾಗಿಯಾಗುವುದು ಬಂದು ಪ್ರಾರ್ಥನೆ.